ಫಾಸ್ಟ್ಯಾಗ್ ಕಡ್ಡಾಯ ಹಿನ್ನೆಲೆ ತಲಪಾಡಿ ಟೋಲ್ ಎದುರುಗಡೆ ಸ್ಥಳೀಯರು ಹಾಗೂ ಖಾಸಗಿ ಬಸ್ ಮಾಲೀಕರು ಜಮಾಯಿಸಿ ಎರಡನೇ ದಿನವೂ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ಪ್ರತಿಭಟನೆಗೆ ಮಣಿದ ಟೋಲ್ ಸಿಬ್ಬಂದಿ ಫಾಸ್ಟ್ಯಾಗ್ ಇಲ್ಲದ ನಗದು ಪಾವತಿ ಹಾಗೂ ವಿನಾಯಿತಿ ಇರುವ ಸ್ಥಳೀಯರಿಗೆ 2 ಗೇಟುಗಳನ್ನು ತೆರೆಯುವ ಮೂಲಕ ಒಂದು ಹಂತದಲ್ಲಿ ತೆರೆ ಎಳೆದಿದ್ದಾರೆ. 5 ಗೇಟುಗಳಲ್ಲಿ 1 ಗೇಟು ಮಾತ್ರ ಸ್ಥಳೀಯ ನಗದು ಕೊಡುವ ವಾಹನಗಳಿಗೆ ಭಾನುವಾರ ನಿಗದಿ ಮಾಡಲಾಗಿತ್ತು. ಇದರಿಂದಾಗಿ ಸರತಿ ಸಾಲಿನಲ್ಲಿ ವಾಹನಗಳು ನಿಲ್ಲುವ ಮೂಲಕ ವಾಹನ ಸವಾರರು ಪರದಾಡಬೇಕಾಯಿತು. ಖಾಸಗಿ ಬಸ್ಗಳು ಟೋಲ್ ಎದುರುಗಡೆಯೇ ಕೊನೆ ಸ್ಟಾಪ್ ಮಾಡುವ ಮೂಲಕ ಪ್ರಯಾಣಿಕರು 1 ಕಿಲೋಮೀಟರ್ವರೆಗೆ ನಡೆಯುವಂತಹ ಸ್ಥಿತಿ ನಿರ್ಮಾಣವಾಯಿತು. ಇದನ್ನು ಖಂಡಿಸಿ ಸೋಮವಾರ ಖಾಸಗಿ ಬಸ್ ಮಾಲೀಕರು ಸಾರ್ವಜನಿಕ ಹಿತರಕ್ಷಣಾ ವೇದಿಕೆ, ಗಡಿನಾಡು ರಕ್ಷಣಾ ವೇದಿಕೆ ಸಮ್ಮುಖದಲ್ಲಿ ಟೋಲ್ ಎದುರುಗಡೆ ಮುತ್ತಿಗೆ ಹಾಕಲಾಯಿತು. ಈ ವೇಳೆ ಟೋಲ್ ಸಿಬ್ಬಂದಿ ಹಾಗೂ ಸಂಘಟನೆಗಳ ನಡುವೆ ವಾಗ್ವಾದ ನಡೆಯಿತು. ಟೋಲ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಸ್ಥಳೀಯರು ಸ್ಥಳೀಯ ಬಸ್ಸು ಹಾಗೂ ವಾಹನಗಳಿಗೆ ವಿನಾಯಿತಿ ನೀಡದೇ ಇದ್ದಲ್ಲಿ ತಲಪಾಡಿಯಿಂದ ಟೋಲ್ ರದ್ದಾಗುವಂತೆ ಅಹೋರಾತ್ರಿ ಕುಳಿತು ಪ್ರತಿಭಟಿಸುವ ಎಚ್ಚರಿಕೆ ನೀಡಿದರು. ತಕ್ಷಣಕ್ಕೆ ವಿನಾಯಿತಿ ಹಾಗೂ ಹೆಚ್ಚು ಗೇಟುಗಳನ್ನು ತೆರೆಯುವಂತೆ ಒತ್ತಾಯಿಸಿದ ಹಿನ್ನೆಲೆಯಲ್ಲಿ 2 ಗೇಟುಗಳನ್ನು ತೆರೆಯಲಾಯಿತು. ಅಲ್ಲದೆ ಖಾಸಗಿ ಬಸ್ಗಳಿಗೆ ಟೋಲ್ ಸುಂಕ ನೀಡುವ ಕುರಿತು ಅಧಿಕಾರಿಗಳ ಜೊತೆಗೆ ಚರ್ಚಿಸಿ ಮುಂದಿನ ನಿರ್ಧಾರ ತಿಳಿಸುವುದಾಗಿ ಸಿಬ್ಬಂದಿ ತಿಳಿಸಿದರು. ಕೆಲಸ ಕಂಪ್ಲೀಟ್ ಮಾಡಿದ್ರೆ ಈ ನವಯುಗದವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಟೋಲ್ ತೆಗೀಲಿಕ್ಕೆ. 2-3 ವರ್ಷದಿಂದ ಟೋಲ್ ತೆಗೀತಾ ಇದ್ದಾರೆ ಸ್ಥಳೀಯರಿಗೆ ಮತ್ತು ಸ್ಥಳೀಯ ಬಸ್ಸಿಗೆ, ಅಂದರೆ ಸಿಟಿ ಬಸ್ ಬಾಕಿ 42-43 ನಂಬರಿಗೆ, ಬಾಕಿ ಕೆಲವೊಂದು ಬಸ್ಸಿಗೆ ರಿಯಾಯಿತಿ ಕೊಟ್ಟಿದ್ದರು. ಈಗ ಅವರು 100 ಗೂಂಡಾಗಳನ್ನು ಹಾಕಿ ಫಾಸ್ಟ್ಯಾಗ್ ಅಂತ ನಿನ್ನೆಯಿಂದ ಶುರುವಾಗಿದೆ. ಫಾಸ್ಟ್ಯಾಗ್ ಇನ್ನೂ 1 ತಿಂಗಳು ಮುಂದೆ ಹೋಗಿದೆ ಅಂತ ಒಂದು ಪೇಪರಲ್ಲಿ ಒಂದು ಹೇಳಿಕೆ ಬಂದಿದೆ. ನಿನ್ನೆ ಹೈವೇ ಆಫೀಸರ್ ಬಂದಿದ್ದರು, ಎಲ್ಲಿ ಆರ್ಡ್ರ್ ಅಂತ. ನಮಗೆ ಮೊನ್ನೆ ಪಾಸಾದ ಆರ್ಡ್ರ್ ನಮಗೆ ಎಲ್ಲಿ ನಿನ್ನೆ ಸಿಗ್ತದೆ. ಇಲ್ಲಿಯವರೆಗೆ ಆರ್ಡ್ರ್ ಏನು ನಮಗೆ ತೋರಿಸಲಿಲ್ಲ. 80% ರೋಡು ಕಂಪ್ಲೀಟ್ ಆಗಿ ನಾವು ಟೋಲ್ ತೆಗೆಯುವುದು ಅಂತ ಅವೇನು ನಮಗೂ ಕೊಡಲಿಲ್ಲ. ಇದು ಸುಮ್ಮನೆ ಅವರು ಒಂದು ನಮ್ಮನ್ನು ಗಡಿನಾಡು ರಕ್ಷಣಾ ವೇದಿಕೆ ಅಧ್ಯಕ್ಷ ಸಿದ್ದಿಕ್ ತಲಪಾಡಿ ಮಾತನಾಡಿ, ಟೋಲ್ನಿಂದಾಗಿ ಜನಸಾಮಾನ್ಯರು ತೊಂದರೆ ಅನುಭವಿಸ್ತಾ ಇದ್ದಾರೆ. ತಲಪಾಡಿಯಲ್ಲಿ ಖಾಸಗಿ ಬಸ್ಗಳಿಗೆ ದುಬಾರಿ ಸುಂಕ ಹಾಗೂ 1 ಗೇಟ್ ತೆರೆಯುವ ಮೂಲಕ ಜನ 3/4 ಕಿಲೋಮೀಟರ್ ನಡೆದುಕೊಂಡು ಹೋಗುವಂತಾಗಿದೆ. ಅಧಿಕಾರಿಗಳಿಗೆ ಸಮಸ್ಯೆ ಗೊತ್ತಾಗುವುದಿಲ್ಲ. ಕಡ್ಡಾಯ ದಿನಾಂಕವನ್ನ ಮುಂದೂಡಿದ್ರೂ ಅದನ್ನ ಗಣನೆಗೆ ತೆಗೆದುಕೊಳ್ಳದ ಅಧಿಕಾರಿಗಳು ಏಕಾಏಕಿ ಜನರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ಸ್ಥಳೀಯರನ್ನ ಕರೆದು ಸಭೆ ನಡೆಸಿ ನಿರ್ಧಾರ ಕೈಗೊಳ್ಳಬೇಕಿತ್ತು. ಹೊರಗಿನ ಕಡೆಯಲ್ಲಿ ದಬ್ಬಾಳಿಕೆ ನಡೆಸಿದ್ರೆ ಜನರೇ ಟೋಲ್ ಅನ್ನ ಹೋಡಿ ಮಾಡ್ತಾರೆ. ಇಲ್ಲಿನ ಜನರ ತಾಳ್ಮೆಯನ್ನ ಪರೀಕ್ಷೆ ಮಾಡದಿರೆ ಬೇಡಿಕೆಗಳಿಗೆ ಸ್ಪಂದಿಸದೇ ಇದ್ದಲ್ಲಿ 5,000 ಜನ ಸೇರಿಸಿ ಟೋಲ್ ಅನ್ನ ಸ್ಥಳಾಂತರಿಸುವ ಪ್ರಕ್ರಿಯೆಗೆ ಕೈ ಹಾಕಬೇಕಾದೀತು ಅಂತ ಎಚ್ಚರಿಸಿದ್ರು. ಬಸ್ಸಿನವರು ಈ ಟೋಲ್ ಗೇಟ್ ಕಡ್ಡಾಯ ಪದ್ಧತಿಯಿಂದ ಅವರನ್ನು ಹೊರಗಿಡಲಾಗಿತ್ತು. ಅವರಿಗೆ ಕಡ್ಡಾಯ ಮಾಡಿದಾಗ ಆ ಮೊತ್ತವನ್ನು ಭರಿಸಲಾಗದೆ ಅವರು ಇಲ್ಲಿಯೇ ತಿರುಗಿಸಿ ಸುಮಾರು 1/4 ಕಿಲೋಮೀಟರ್ ಸಾರ್ವಜನಿಕರು ನಡ್ಕೊಂಡು ಕೇರಳದ ಬಸ್ಸಿಗೆ ಇನ್ನೊಂದು ಬಸ್ಸಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈಗ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮಾತಾಡಿ ಸದ್ಯಕ್ಕೆ 2 ಟ್ರ್ಯಾಕ್ಗಳನ್ನು ಮುಕ್ತವಾಗಿ ಯಾವ ರೀತಿ ತೊಂದರೆ ಆಗದಂತೆ ಬಿಡಲಿಕ್ಕೆ ಹೇಳಿದ್ದಾರೆ. ಅದನ್ನು ಅವರು ಮುಂದುವರಿಸ್ತಾರೆ ಅಂತ ನಮಗೆ ಟೋಲ್ ಗೇಟ್ನವರು ಭರವಸೆ ಕೊಟ್ಟಿದ್ದಾರೆ. ಭರವಸೆ ಮುರಿದರೆ ಕೂಡ ನಾವು ಈ ವಿಷಯವನ್ನು ಬಿಡುವಂಥ ಇದಿಲ್ಲ. ಯಾಕೆಂದರೆ ಸಮಸ್ಯೆ ನಮ್ಮದು. ಅಧಿಕಾರಿಗಳಿಗೆ ಸಮಸ್ಯೆ ಏನಂತ ಗೊತ್ತಾಗೋದಿಲ್ಲ. ನಾವು ಎಲ್ಲ ಕಡೆ ಎಲ್ಲೆಲ್ಲ ಪೇಪರ್ ಕೊಡಬೇಕು ಅಲ್ಲೆಲ್ಲ ಕೊಟ್ಟಿದ್ದೇವೆ. ಅವರು ಕರಿಬೇಕಿತ್ತು. ಮುಂಚೆ ಏನಾದರೂ ಪೇಪರ್ ಕೊಟ್ಟರೆ ನಮ್ಮನ್ನು ಮೀಟಿಂಗ್ ಕರೀತಿದ್ರು. ಇವಾಗ ಅದು ಕೂಡ ಇಲ್ಲ. ಯಾಕೆಂದರೆ ಏನು ಮಾಡಿದ್ದು ಮಹಾರಾಯ ಅನ್ನೋ ಪದ್ಧತಿಯಲ್ಲಿ ಸ್ಟಾರ್ಟ್ ಆಗಿದೆ. ಅದು ಖಂಡಿತ ನಾವು ಬಿಡೋದಿಲ್ಲ. ಇನ್ನು ಜನಸಾಮಾನ್ಯರಿಗೆ ತೊಂದರೆ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ ನಾವು ಮುಂಚೆ ಕೂಡ ಹೇಳಿದ್ದೀವಿ, ಈಗಲೂ ಕೂಡ ಹೇಳಿದ್ದೀವಿ, ನಿಮಗೆ ಇಲ್ಲಿ ವಸೂಲಿ ಮಾಡಿ ನಿರಂತರವಾಗಿ ಹೋಗಬೇಕಾದರೆ ನಮ್ಮ ಜೊತೆ ಸಹಕರಿಸಿ. ಬೆಂಗಳೂರಿನಲ್ಲಿ ಸಂಸದೆ ಶೋಭಾ ಕರಂದಾಜೆ ನೇತೃತ್ವದಲ್ಲಿ ಕಂಪನಿ ಅಧಿಕಾರಿಗಳನ್ನ ಭೇಟಿ ಮಾಡಲಾಗಿದೆ. ಅವರು ಈ ಹಿಂದೆ ಇರುವಂತೆಯೇ ನೀತಿಗಳನ್ನು ಜಾರಿಯಲ್ಲಿಡುವಂತೆ ತಿಳಿಸಿದ್ರು. ಆದರೆ ತಲಪಾಡಿಯಲ್ಲಿ ಏಕಾಏಕಿ ದಬ್ಬಾಳಿಕೆ ನಡೆಸಲಾಗ್ತಾ ಇದೆ. 50 ಕಿಲೋಮೀಟರ್ ಉದ್ದಕ್ಕೆ 57,000 ರೂಪಾಯಿ ಸುಂಕ ಪಾವತಿಸುವಂತೆ ಕಂಪನಿ ಹೇಳ್ತಾ ಇದೆ. ಇದರ ಭಾರವನ್ನ ಸಾರ್ವಜನಿಕರ ಮೇಲೆ ಹೊರಲು ಅಸಾಧ್ಯ. ಅಷ್ಟೂ ಹಣವನ್ನ ಬಸ್ ಮಾಲಕರಿಗೆ ಭರಿಸಲು ಅಸಾಧ್ಯ. ಸಮಸ್ಯೆ ಮುಂದುವರೆದಲ್ಲಿ 1 ಕಿಲೋಮೀಟರ್ ದೂರ ಕೇರಳಕ್ಕೆ ಸ್ಥಳಾಂತರಿಸಲು ಗೊತ್ತಿದೆ ಎಂದು ತಲಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುರೇಶ್ ಆಳ್ವ ಎಚ್ಚರಿಸಿದರು. ಇನ್ನಿತರ ಸಾರ್ವಜನಿಕರೊಂದಿಗೆ ಮಾತಾಡಿ ಯಾವುದೇ ಸ್ಥಳೀಯರಿಗೆ ಟೋಲ್ ವಿಧಿಸುವುದಿಲ್ಲ ಅಂತ ಒಂದು ನಿರ್ಣಯ ಬಂದ ಮೇಲೆ ಕೂಡ ಸ್ಥಳೀಯರು ನವಯುಗ ಕಂಪನಿಯವರು ಆಂಧ್ರ ಪ್ರದೇಶವನ್ನು ಇಟ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ನಾವು ಸಹಿಸುವುದಿಲ್ಲ. ಹಾಗೆಯೇ ಸಿಟಿ ಬಸ್ ಕೇವಲ ಮಾಲೀಕರಿಗೆ ಸಂಬಂಧಿಸಲ್ಲ, ಅದು ಸಾರ್ವಜನಿಕರಿಗೆ ಸಂಬಂಧಿಸಿದ ವಿಷಯ. ಸಾರ್ವಜನಿಕರಿಗೆ ಸುಮಾರು 27 ಸಿಟಿ ಬಸ್ಗಳು ಹಾಗೂ ಒಂದು 5-6 ಸರ್ವಿಸ್ ಬಸ್ಗಳು ಈಗ ಈ ರಸ್ತೆಯಲ್ಲಿ ಓಡಾಡ್ತೀವಿ. ಆದರೆ ಕೇವಲ
50 ಮೀಟ್ರಿಗೆ ನಾವು ತಿಂಗಳಿಗೆ 32,000 ರೂಪಾಯಿ ಕೊಡಬೇಕು ಎಂಬ ನಿಯಮವನ್ನು 57,000 ಕೊಡಬೇಕು ಎಂಬ ನಿಯಮವನ್ನು ಜಾರಿ ಮಾಡಿದ್ದಾರೆ. ಯಾವ ಬಸ್ ಮಾಲೀಕನಿಗೆ ಇದನ್ನು ಹೊರಿಸಲು ಸಾಧ್ಯವಿಲ್ಲ. ಸಾರ್ವಜನಿಕರಿಂದ ಕೂಡ ಇದನ್ನು ಸಾರ್ವಜನಿಕ ಪರಿಗಣಿಸಲು ನಮಗೆ ಸಾಧ್ಯವಿಲ್ಲ. ಅನಂತರ ತಾಲೂಕು ಪಂಚಾಯಿತಿ ಸದಸ್ಯರಾದ ಸಿದ್ದಿಕ್ ಮಾತನಾಡಿ, ಟೋಲ್ ಸಮಸ್ಯೆ ಮುಂದಕ್ಕೆ ಬರಬಾರದು, ಸರಿಯಾಗಿ ಮಾತನಾಡದೆ ಹಣ ವಸೂಲಿ ನಡೀತಾ ಇದೆ. ಉಳ್ಳಾಲ ಪೊಲೀಸರು ಸ್ಥಳೀಯರ ಜೊತೆಗೆ ನಿಂತು ಸಹಕರಿಸಿ ಯಾವುದೇ ರೀತಿಯೂ ಎಫ್ಐಆರ್ ದಾಖಲಿಸಬಾರದು ಅಂತ ಹೇಳಿದರು. 4 ಕಿಲೋಮೀಟರ್ ನಡ್ಕೊಂಡು ಬರ್ತಾ ಇದ್ದಾರೆ. ಅದ ಕಾರಣ ಪಬ್ಲಿಕ್ಗೆ ಏನಾದರೂ ಉಪದ್ರ ಆದರೆ ನಾವು ಇಲ್ಲಿ ಸ್ಥಳೀಯರು ಮತ್ತು ಎಲ್ಲ ಸಂಘಟನೆಗಳು ಸೇರಿ ಪ್ರತಿಭಟನೆ ಮಾಡ್ತೇವೆ ಎಂದು ನಾವು ಎಚ್ಚರಿಕೆಯನ್ನು ಹೇಳುತ್ತಾ ಇವತ್ತು ಇನ್ನೂ ಈ ಯಾವುದೇ ಕಾರಣಕ್ಕೂ ಟೋಲ್ ಗೇಟಲ್ಲಿ ಸಮಸ್ಯೆ ಬರಬಾರದು. ಟೋಲ್ ಗೇಟಲ್ಲಿ ತುಂಬ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಯಾವುದರಿಂದ ಇವರು ಮಾತಾಡೋದು ಸರಿ ಮಾತಾಡೋದಿಲ್ಲ, ಹಣ ವಸೂಲಿ ಮಾಡೋದು, ಯಾವುದೇ ಒಂದು ಕಾಮಗಾರಿ ಆಗಲಿಲ್ಲ, ಬಸ್ ಸ್ಟ್ಯಾಂಡ್ ಆಗಲಿಲ್ಲ, ಪಂಪೈಲ್ದು ಇದು ಸರ್ವಿಸ್ ರಸ್ತೆ ಆಗಲಿಲ್ಲ, ಏನೂ ಆಗಲಿಲ್ಲ. ಆದ ಕಾರಣ ನಾವು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೇವೆ ಟೋಲ್ ಗೇಟ್ನವರಿಗೆ. ಮತ್ತು ಉಳ್ಳಾಲ ಪೊಲೀಸ್ ಸ್ಟೇಷನ್ ಅವರು ಸಹ ಇದು ನಮಗೆ ಸಪೋರ್ಟ್ ಕೊಡಬೇಕು. ಏನಿದೆ ನಮ್ಮ ಮೇಲೆ ಯಾವುದೇ ಕಾರಣಕ್ಕಾಗಿ ಯಾವುದೇ ಎಫ್ಐಆರ್ ದಾಖಲೆ ಮಾಡಬಾರ್ದು. ಒಟ್ಟಿನಲ್ಲಿ ಫಾಸ್ಟ್ಯಾಗ್ ಕಡ್ಡಾಯದಿಂದಾಗಿ ವಾಹನ ಚಾಲಕರು ಗೊಂದಲಕ್ಕೆ ಸಿಲುಕಿದ್ದಾರೆ. ಇದೀಗ ಫಾಸ್ಟ್ಯಾಗ್ ಅಳವಡಿಕೆಯನ್ನ ಜನವರಿ 15ರವರೆಗೆ ವಿಸ್ತರಣೆ ಮಾಡಿದ್ದು, ವಾಹನ ಚಾಲಕರು ಕೊಂಚ ನಿಟ್ಟುಸಿರು ಬಿಡುವಂತಾಗಿದೆ. ಆರಿಫ್ ಕಲ್ಕಟ್ಟ, V4 News 24/7 ಉಳ್ಳಾಲ.